ಕೊರಗಜ್ಜ ದೈವಸ್ಥಾನ, ಮಂಜಿಕೆರೆ, ಕಾನ್ಬೈಲ್, ಸುಂಟಿಕೊಪ್ಪ. 4ನೇ ವರ್ಷದ ಸ್ವಾಮಿ ಕೊರಗಜ್ಜ ದೈವದ ಗಗ್ಗರ ಸೇವೆ, ಕೋಲ ಮತ್ತು ಅಗಿಲು ಸೇವೆ ಜನವರಿ 22ರ ಭಾನುವಾರ ಸಂಜೆ 6 ಗಂಟೆಯಿಂದ. ದೈವದ ಸೇವೆ ಪ್ರಯುಕ್ತ ಎಲ್ಲಾ ಭಕ್ತಾದಿಗಳು ಆಗಮಿಸಿ ತನು ಮನ ಧನ ಸಹಾಯ ನೀಡಿ ಶ್ರೀ ಸಾರ್ಲಪಟ್ಟ ಸ್ವಾಮಿ ಕೊರಗಜ್ಜ ದೈವದ ಕರಿಗಂಧ ಪ್ರಸಾದವನ್ನು ಸ್ವೀಕರಿಸಿ ದೈವದ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಅನ್ನದಾನ ಸೇವೆಯೂ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಹೇಶ್ 8762304217, ತಿಮ್ಮಪ್ಪ 8971878995. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ ಕೋರುವವರು ಕರಿಯಮುಗೇರ ಮತ್ತು ಕುಟುಂಬಸ್ಥರು ಹಾಗೂ ಊರಪರವೂರ ಗ್ರಾಮಸ್ಥರು, ಮಂಜಿಕೆರೆ, ಕಾನ್ಬೈಲ್, ಸುಂಟಿಕೊಪ್ಪ. ಊರಿನವರು ಹೊರವರಿನವರೆಲ್ಲ ಸೇರಿ ಮನೆಯವರೆಲ್ಲ ಸೇರಿ 4 ವರ್ಷದ ಕಾಲೋನಿ ನಡೆಸ್ತಿದ್ದೀವಿ. ಆ ಪ್ರಯುಕ್ತ ಎಲ್ಲ ಭಕ್ತಾದಿಗಳು ಬಂದುಬಿಟ್ಟು ನಮಗೆ ತನು ಮನ ಧನ ಸಹಾಯ ನೀಡಿ ಸಾರ್ಲಪಟ್ಟ ಕೊರಗಜ್ಜಂದು ಕರಿಗಂಧವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊತಿದ್ದೀವಿ. ಬೆಳಿಗ್ಗೆ 6 ಗಂಟೆಯಿಂದ ಗಣಹೋಮ ಇದೆ, ಸ್ಥಳ ಶುದ್ಧೀಕರಣ ಇದೆ. ಸಂಜೆ 6 ಗಂಟೆ ಮೇಲೆ ಕೋಲ ಇದೆ ಅಜ್ಜಂದು, ರಾತ್ರಿ 2 ಗಂಟೆವರೆಗೆ. ಮತ್ತು ಅನ್ನದಾನ ಸೇವೆ ಇದೆ. ನಾಡಿದ್ದು 22ನೇ ತಾರೀಕು ಭಾನುವಾರ ಸಂಜೆ 6 ಗಂಟೆ ಮೇಲೆ ಕೊರಗಜ್ಜಂದು 4ನೇ ವರ್ಷದ ಗಗ್ಗರ ಸೇವೆ ಇದೆ. ಇಲ್ಲಿ ಕೋಲ ಕಟ್ಟ ವ್ಯಕ್ತಿ ಕೊರಗಜ್ಜನ ಆದಿಸ್ಥಳ ಕುತ್ತರಲ್ಲಿ ಯಾರ ಮನೆಯಲ್ಲಿ ಕೋಲ ಕಟ್ತಾರೋ ಅದೇ ವ್ಯಕ್ತಿ ಈ ಮಂಜಿಕೆರೆ ಕೊರಗಜ್ಜ ದೇವಸ್ಥಾನದಲ್ಲಿ ಕೋಲ ಕಟ್ಟೋದು. ಈ ಪ್ರಯುಕ್ತ ಎಲ್ಲ ಭಕ್ತಾದಿಗಳು ಬಂದು ನಮಗೊಂದು ಸಹಕಾರ ಮಾಡಬೇಕು. ಮತ್ತು ಅನ್ನದಾನದ ಸೇವೆಯಲ್ಲಿದೆ, ಕೊರಗಜ್ಜನಿಗೆ ಅಗ್ಗಲ್ ಸೇವೆಯಲ್ಲಿದೆ, ಮತ್ತು ನುಡಿಕೇಲದಲ್ಲಿದೆ, ಮತ್ತು ಇಲ್ಲಿ ಇನ್ನಿತರ ಸೇವೆಗಳಲ್ಲಿದೆ. ನಾಳಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮಗೆ ತನು ಮನ ಧನ ಸಹಾಯ ನೀಡಿ ಕೊರಗಜ್ಜ ದೈವಗಳು ಕರಿಗಂಧ ಪ್ರಸಾದ ಸ್ವೀಕರಿಸಬೇಕಾಗಿ ನಾವು ಇಲ್ಲಿ ಒಂದು ಪ್ರಾರ್ಥನೆ ಮಾಡ್ತೀವಿ.